ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಟ್ಯಾಬ್ಲೋ ಮಾಡಿ ಬೆಂಬಲ ಕೊಡಬೇಕು ಅಂತ ಇಲ್ಲ. ನಮ್ಮ ವ್ಯಕ್ತಿಗತ ನಡವಳಿಕೆಯಲ್ಲಿ ಅವರಿಗೆ ಗೌರವ ಕೊಡಬಹುದಲ್ವಾ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಜಾತಿಗೆ ಸೀಮಿತರಾಗಿಲ್ಲ, ಆ ಕಾರಣಕ್ಕೆ ಮಹಾಪುರುಷರಾಗಿದ್ದಾರೆ. ಆದರೆ ರಾಜಕೀಯ ಮಾಡಲು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ಅವರು ಮಾಡುವಂತಹ ತಪ್ಪನ್ನ ಬೇರೆ ಯಾರೂ ಮಾಡಬಾರದು. ಲೇಡಿ ಹಿಲ್ ಸರ್ಕಲ್ಗೆ ಬಿಜೆಪಿ ನಗರ ಪಾಲಿಕೆ ಗುರುಗಳ ಹೆಸರು ಇಡಲು ಮುಂದಾದಾಗ ಕಾಂಗ್ರೆಸ್ಸಿಗರು ಲಿಖಿತವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಂದು ಅವರಿಗೆ ನಾರಾಯಣ ಗುರುಗಳ ಮೇಲೆ ಪ್ರೀತಿ ಇರಲಿಲ್ವೇ ಅಂತ ಪ್ರಶ್ನಿಸಿದ್ರು. ಇಲ್ಲಿ ಈ ವಿಚಾರವನ್ನ ರಾಜಕಾರಣಗೊಳಿಸುವಂತಹ ಪ್ರಯತ್ನ ಮಾಡಿ ಲಾಭ ಪಡೆದುಕೊಳ್ಳುವ ಯತ್ನ ನಡೀತಾ ಇದೆ. ಆವತ್ತು ಅಪಮಾನ ಮಾಡಿದವರು ಇಂದು ರಾಜಕಾರಣ ಮಾಡಲು ಮುಂದಾಗಿದ್ದಾರೆ. ನಮಗೂ ನಾರಾಯಣ ಗುರುಗಳ ಬಗ್ಗೆ ಗೌರವವಿದೆ. ಅವರ ಕುರಿತಾಗಿ ನಡೆಯುವ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಬೆಂಬಲ ಇದೆ. ಅವರಿಗೆ ಟ್ಯಾಬ್ಲೋ ಮಾಡಿ ಬೆಂಬಲ ಕೊಡಬೇಕು ಅಂತ ಇಲ್ಲ. ನಮ್ಮ ವ್ಯಕ್ತಿಗತ ನಡವಳಿಕೆಯಲ್ಲಿ ಅವರಿಗೆ ಗೌರವ ಕೊಡಬಹುದಲ್ಲ ಅಂತ ಸುನಿಲ್ ಕುಮಾರ್ ಪ್ರಶ್ನಿಸಿದ್ರು. ಇದೀಗ ಕಾಂಗ್ರೆಸ್ಸಿಗರಿಗೆ ಅಭದ್ರತೆ ಕಾಡ್ತಾ ಇದೆ. ರಾಜ್ಯದಲ್ಲಿ ನಿಧಾನವಾಗಿ ಅವರು ಕಳೆಗುಂತಾ ಇದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವನತಿ ಕಾಣಲಿದೆ. ಅದು ಒಡೆದ ಮನೆಯಾಗಿದೆ ಅಂತ ಹೇಳಿದ್ರು. ಕಮ್ಯುನಿಸ್ಟರು ಕಾಂಗ್ರೆಸ್ಸಿಗರು ಮಾಡಿರುವಂಥ ತಪ್ಪನ್ನು ಇವತ್ತು ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕಾರ್ಯವನ್ನು ಇವತ್ತು ನಾವು ಮಾಡಬಾರ್ದು. ಈ ಹಿಂದೆ ಮಂಗಳೂರಿನಲ್ಲಿ ಲೇಡಿ ಹಿಲ್ ಸರ್ಕಲ್ಗೆ ನಾರಾಯಣ ಗುರುಗಳ ಹೆಸರು ನೀಡಬೇಕು ಅಂತೇಳಿ ಬಿಜೆಪಿ ಮಹಾನಗರ ಪಾಲಿಕೆ ಹೇಳಿದಾಗ ಕಾಂಗ್ರೆಸ್ಸಿನ ಸದಸ್ಯರೇ ಲಿಖಿತವಾಗಿ ಅದಕ್ಕೆ ಆಕ್ಷೇಪಣೆಯನ್ನು ಕೊಟ್ಟಿದ್ದಾರೆ. ಅವತ್ತು ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿದಂಥವ್ರು ಇವತ್ತು ಅಪಮಾನ ಆಗಿದೆ ಅಂತ ಕಾಂಗ್ರೆಸ್ಸಿಗರ ಬಾಯಿಂದ ಹೇಗೆ ಬರುತ್ತೆ? ಯಾರ ವಿರುದ್ಧವೂ ಅಲ್ಲ ಮತ್ತು ಯಾರದ್ದನ್ನು ಕೂಡ ದ್ವೇಷಿಸಿ ಅಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಮತ್ತು ನಾರಾಯಣ ಗುರುಗಳ ಗೌರವ ಕೊಡೋದ್ರಿಂದ ಏನು ಮಾಡಿದ್ರೆ ಅದಕ್ಕೆ ನಮ್ಮದು ಬೆಂಬಲ ಇದೆ. ಮತ್ತು ನಾರಾಯಣ ಗುರುಗಳಿಗೆ ಟ್ಯಾಬ್ಲೋ ಮಾಡಿ ಗೌರವ ಕೊಡಬೇಕಾದಿಲ್ಲ, ನಮ್ಮ ವ್ಯಕ್ತಿಗತ ನಡವಳಿಕೆಯಲ್ಲಿ ಅದಿದೆ. ಹಾಗಾಗಿ ಇನ್ನೂ ಏನಾದ್ರು ಕಾರ್ಯಕ್ರಮ ಮಾಡ್ತಾರೆ, ಗೌರವ ಕೊಡ್ತಾರೆ ಅಂದರೆ ನಾವು ಮಾಡ್ತೇವೆ. ಆದರೆ ಅದನ್ನು ರಾಜಕಾರಣಗೊಳಿಸ್ಲಿಕ್ಕೆ ನಾವು ಕೊಡೋದು. ನನಗನ್ಸುತ್ತೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಖಾಲಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೂಡ ನಿಧಾನವಾಗಿ ಖಾಲಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಾಡಿದ್ದಿನ 4 ರಾಜ್ಯದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಫಲಿತಾಂಶ ನೋಡಿ, ಮುಂಬರುವಂಥ BBMP ಚುನಾವಣೆಯ ಫಲಿತಾಂಶ ನೋಡಿ ಕಾಂಗ್ರೆಸ್ಸಿನ ಸ್ಥಿತಿ ಏನಾಗುತ್ತೆ. ಕಾಂಗ್ರೆಸ್ ಇವತ್ತು ಒಡೆದ ಮನೆ ಆಗಿದೆ. ನಾವು ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಪೂರ್ಣ ಬಹುಮತದ ಸರ್ಕಾರವನ್ನು ಕರ್ನಾಟಕದಲ್ಲಿ ಮಾಡ್ತೀವಿ.